ವಿಠಲ ವಿದ್ಯಾಸಂಘ ವಿಠಲ ಪ್ರೌಢಶಾಲೆಯ ವಿದ್ಯಾಪೋಷಕ ಸಮಿತಿಯ ವತಿಯಿಂದ ಉಚಿತ ಶಿಕ್ಷಣ ಅಭಿಯಾನ, ಸಮವಸ್ತ್ರ ಮತ್ತು ಪುಸ್ತಕ ವಿತರಣೆ ಹಾಗೂ ಗಾಂಧಿ ಜಯಂತಿ ಆಚರಣೆಯು ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದ ಮೈಸೂರು ಎಸ್ಎಲ್ವಿ ಗ್ರೂಪ್ಸ್ನ ಮಾಲಕ ಇಡ್ಕಿಡು ಗ್ರಾಮದ ನೆರ್ಲಾಚಿ ನಿವಾಸಿ ದಿವಾಕರ್ ದಾಸ್ ನೆರ್ಲಾಚಿಯವರು ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಅಧ್ಯಾಪಕರ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದರು. ಇನ್ನೊಂದು ನನ್ನ ಸೌಭಾಗ್ಯ ಅಂದರೆ ನಾನು ಮಾಡಿಕೊಂಡಂತಹ ಒಂದು ವೃತ್ತಿ ಕೂಡ ಅದು ನಾನು ಸರಸ್ವತಿ ಬಿಸ್ನೆಸ್ ಮಾಡೋದು, ನಾನು ಅಂದರೆ ಬುಕ್ಸ್ ಬಿಸ್ನೆಸ್. ಅದು ನನ್ನ ಪುಣ್ಯ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಒಬ್ಬ ರೈತನ ಮಗ ಆದ ಕೂಡ ಕಷ್ಟಪಟ್ಟು ನಾನು ಆ ಸಂಸ್ಥೆಯನ್ನು ಕಟ್ಟಿ ಅದನ್ನು 150 ಜನಕ್ಕೆ ನಾನು ಉದ್ಯೋಗವನ್ನು ಕೊಟ್ಟಿದ್ದೀನಿ. ಆ ಉದ್ಯೋಗದಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಲಾಭಾಂಶವನ್ನು ನಾನು ಸತತವಾಗಿ ಒಂದು 10 ವರ್ಷಗಳಿಂದ ನಾನು ಈ ಸಮಾಜ ಸೇವೆಗೆ ಅಂತ ಇಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈಗ 600 ಮಕ್ಕಳು ಅಂತ ಹೇಳಿದರೆ ಅದು ಎಷ್ಟೇ ಮಕ್ಕಳಿರಲಿ ಈ ವಿದ್ಯಾಸಂಸ್ಥೆಗೆ ನಾನು ಎಷ್ಟೇ ಮಕ್ಕಳಿರಲಿ ನಾನು ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಡ್ತೀನಿ. ಈಗ ವಿಟ್ಲ ಅರಮನೆಯ ಬಂಗಾರ ಅರಸರು, ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಜಗನ್ನಾಥ್ ಸಾಲ್ಯಾನ್, ವಿಠಲ ವಿದ್ಯಾಸಂಘದ ಅಧ್ಯಕ್ಷರಾದ ಮುಗುಳೆ ತಿರುಮಲೇಶ್ವರ ಭಟ್, ಕ್ಯಾಂಪ್ಕೋ ನಿರ್ದೇಶಕ ಸತೀಶ್ ಚಂದ್ರ ಎಸ್ಆರ್, ವಿಟ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೋನಪ್ಪ ಗೌಡ, ನಿತ್ಯಾನಂದ ನಾಯ್ಕ್ ವಿಟ್ಲ, ಎಂಫ್ರೆನ್ಸ್ ಕಾರ್ಯದರ್ಶಿ ರಶೀದ್ ವಿಟ್ಲ, ವಿಟ್ಲ ವಿದ್ಯಾಸಂಘದ ಉಪಾಧ್ಯಕ್ಷ ಅಲ್ಫಾನ್ಸ್ ಸಿಲ್ವೆಸ್ಟರ್ ಮಸ್ಕರೇನಸ್, ವಿಠಲ ವಿದ್ಯಾಸಂಘದ ಕಾರ್ಯದರ್ಶಿ ರಾಧಾಕೃಷ್ಣ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.